ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಏನೇನು ಶಾಸ್ತ್ರವಿಹಿತವಾದ ಕಾರ್ಯಗಳು ಅಂತಿವೆ, ದೇವರ ಪೂಜೆ ಸುಮ್ಮನೆ ಹೀಗೊಂದು ಆರತಿ ಮಾಡಿ ಉದ್ದಿನ ಕಡ್ಡಿ ಎತ್ತಿ ಹೋಗಬಾರ್ದು. ಶ್ರಮ ಆಗೋಷ್ಟು ಪೂಜೆ ಮಾಡಬೇಕು. ಗಂಟೆಗಟ್ಟಲೆ ಪೂಜೆ ಮಾಡಿದರೆ ಶ್ರಮ ಆಗುತ್ತಲ್ಲ, ಮೊದಲನೇ ದಿವಸನೇ ಅಂತಲ್ಲ. ಜೀವನದಲ್ಲಿ ಅದನ್ನೊಂದು ಗುರಿ ಇಟ್ಕೊಳ್ಳಿ. ಇವತ್ತಾಗದೇ ಇದ್ದರೆ ಪರವಾಗಿಲ್ಲ, ಆದರೆ ದೇವರ ಪೂಜೆ ಮಾಡಬೇಕು, ಶಾಸ್ತ್ರಗಳ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಪರೋಪಕಾರ ಮಾಡಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು. ಸುಮ್ಮನೆ ಸಾಯಂಕಾಲ ಬಂದ ಮೇಲೆ ಅವರು ತಂದೆ ತಾಯಿ ಆರಾಮಾಗಿ ಚೇರ್ ಮೇಲೆ ಕೂತಿರ್ತಾರೆ, ತಾನು ಬರ್ತಾನೆ, ಒಂದು ಲೋಟ ನೀರು ಕೊಟ್ಟು, ನಾನೇ ಸಾಕ್ಷಾತ್ ಶ್ರವಣ ಕುಮಾರ ಇದ್ದ ಹಾಗೆ, ನನ್ನಷ್ಟು ಸೇವೆ ಮಾಡಿದವರು ಯಾರೂ ಇಲ್ಲ ತಂದೆ ತಾಯಿಗಳಿಗೆ. ಏನು ಮಾಡಿದೆಪ್ಪ, ಅವನು ನೀರು ಕೊಟ್ಟ ಶ್ರವಣ ಕುಮಾರ, ನಾನು ನೀರು ಕೊಡ್ತೇನೆ, ಲೋಟದಲ್ಲಿ ನೀರು. ಅವ್ರು ಇಟ್ಕೊಂಡೇ ಕೂತಿರ್ತಾರೆ, ಎತ್ತಿ ಕೈಯಲ್ಲಿ ಕೊಡ್ತಾನೆ. ಅಷ್ಟಕ್ಕೆ ನಾನು ಶ್ರವಣ ಕುಮಾರ ಅಂತ ಅಂದ್ಕೊಂಡು ನಾನು ಹರಿ ಪಿತೃಭಕ್ತ ಅಂತನಬಾರದು. ಶ್ರಮ ಆಗಬೇಕು.